ಪ್ರೋತ್ಸಾಹಿಸಿ ಅವರ ವ್ಯಕ್ತಿತ್ವ ಪರಿಪೂರ್ಣವಾಗಿ ವಿಕಸಿತಗೊಳಿಸುವಲ್ಲಿ ಶ್ರಮ ವಹಿಸುತ್ತಾರೆ. ಈ ರೀತಿ ವಿದ್ಯಾರ್ಜನೆಯೊಂದಿಗೆ 10 ಹಲವು ಸಮಾಜಮುಖಿ ಆಯಾಮಗಳಲ್ಲಿ ಸಂಪನ್ನರಾಗುವ ವಿದ್ಯಾರ್ಥಿಗಳ ಸಂಭ್ರಮ ಸಡಗರಗಳಿಗೆ ಬಣ್ಣ ಹಚ್ಚಿ ಸೂತ್ರ ಬಿಚ್ಚಿ ಹಾರಿ ಬಿಡುವ ದಿನ ಇದು. ಈ ದಿನ ಉಪಸ್ಥಿತರಿರುವ ತಮಗೆಲ್ಲರಿಗೂ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನಾಡು ಗಂಧದ ಬೀಡು, ಸಿರಿ ಸಂಪತ್ತುಗಳ ಗೂಡು, ಸಂಗೀತ ಸಾಹಿತ್ಯಗಳ ನಾಡು, ಸಂಸ್ಕಾರ ಸಂಸ್ಕೃತಿಗಳ ನೆಲೆವೀಡು. ಕುವೆಂಪುರವರ ಲೇಖನಿಯಿಂದ ಮೂಡಿಬಂದ ಕನ್ನಡ ನಾಡಿನ ವರ್ಣನೆ ಹೊತ್ತಂತಹ ನಾಡಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದರೆ ನಮ್ಮ ವಿದ್ಯಾರ್ಥಿನಿಯರು. ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನತನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೇದದ ಸೆಳೆತಕ್ಕೆ ಸಿಲುಕಿ ಮುಳುಗದಿರೋ ಮಾನವ ಎಂಬ ಸಂತರ ಮಾತಿನಂತೆ ಯಾವುದೇ ವ್ಯಕ್ತಿ ಬಂದು ನೀರು ಕೇಳಿದರೆ ಕೂಡ ಹಾಲನ್ನೇ ನೀಡಿ ಸತ್ಕರಿಸುವಂತಹ ಅತಿಥಿ ದೇವೋಭವ ಎಂಬ ಭಾರತೀಯ ಕುಟುಂಬ ಸಂಸ್ಕೃತಿ ನಮ್ಮದು. ಬಂದಂತಹ ಅತಿಥಿ ವರೇಣ್ಯರನ್ನ ಸ್ವಾಗತಿಸಲು ಬರುತ್ತಿದ್ದರೆ ನಮ್ಮ ಸಂಸ್ಥೆಯ ಸಹ ಶಿಕ್ಷಕಿ ಶ್ರೀಮತಿ ಲತಾ. ಎಲ್ಲರಿಗೂ ಶುಭೋದಯ. ಶಾಲಾ ವಾರ್ಷಿಕೋತ್ಸವದ ಧ್ವಜಾರೋಹಣ ಮತ್ತು ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಗೈಯಲ್ಲಿರುವಂತಹ ಶ್ರೀ ರಾಮಚಂದ್ರ ಉಚ್ಚಿಲ್ ಅಧ್ಯಕ್ಷರು, ಶಿವಶಕ್ತಿ ನಗರ ವೆಲ್ಫೇರ್ ಸೊಸೈಟಿ ಸೋಮೇಶ್ವರ ಇವರಿಗೆ ನಮ್ಮ ಶಾಲಾ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ಶ್ರೀ ಬಾಲಕಾರ್ನವರ್, ಆಡಳಿತ ಮುಖ್ಯಸ್ಥರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ನಮ್ಮ ಶಾಲಾ ಮತ್ತು ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರವಿ ಕಾರ್ನವರ್, ಅಚ್ಚಮಾರರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರವೀಂದ್ರನಾಥ್ ಅಚ್ಚಮಾರರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ಕೂಡ ಶಾಲಾ ಮತ್ತು ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನವೀನ್ ಬೆಳ್ಚಪಾಡರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಹಾಗೆ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಾಬಾ ಬೆಳ್ಚಪಾಡರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಘು ಬೆಳ್ಚಪಾಡರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇಲ್ಲಿಯ ಇವರಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಾಜ ಕಾರ್ನವರ್, ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾದಂತಹ ಲತೀಶ್ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ
ಹರೀಶ್ ಟಿ ಉಚ್ಚಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಪ್ರಗತಿಯಲ್ಲಿ ಶ್ರಮಿಸುವಂತಹ ಶಾಲಾ ಸಂಚಾಲಕರಾದ ಶ್ರೀ ರೋಹಿತಾಶ್ವ ಸರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಉಚ್ಚಿಲಬೋವಿ ಮೂರೂರ ಮೊಯ ಮಹಾಸಭಾದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಚಿದಾನಂದ ಉಚ್ಚಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕ ವೃಂದಕ್ಕೂ ಸಿಬ್ಬಂದಿ ವರ್ಗ ಹಾಗೂ ಸಿಬ್ಬಂದಿಯೇತರ ವರ್ಗಕ್ಕೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವಿದ್ಯಾರ್ಥಿನಿಯರೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಮಾಧ್ಯಮ ಮಿತ್ರರಾದಂತಹ ರತನ್ ಉಚ್ಚಿಲ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ತಮಗೂ ಕೂಡ ಆದರಣೀಯ ಸ್ವಾಗತ. ಇಂದಿನ ಪ್ರಮುಖ ಕಾರ್ಯಕ್ರಮ ನಮ್ಮ ಶಾಲಾ ವಾರ್ಷಿಕೋತ್ಸವದ ಉದ್ಘಾಟನೆ. ಶಾಲಾ ಧ್ವಜಾರೋಹಣಗೈಯುವುದರ ಮೂಲಕ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಬೇಕಾಗಿ ವೆಲ್ಫೇರ್ ಸೊಸೈಟಿ ಶಿವಶಕ್ತಿ ನಗರ ಸೋಮೇಶ್ವರ ಇದರ ಅಧ್ಯಕ್ಷರಾದಂತಹ ಶ್ರೀ ರಾಮಚಂದ್ರ ಉಚ್ಚಿಲ್ ಇವರಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಯ ಕೀರ್ತಿ ಪತಾಕೆಯು ಕೂಡ ಗಗನದೆತ್ತರಕ್ಕೆ ಏರಲಿ ಎಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಗೆ ಈ ಸಭೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತಿ ಇದ್ದಾರೆ. ಸೋಮೇಶ್ವರ ಪುರಸಭೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಮತ್ತಳ್ಳಿ ಅವರ ಅಮೃತ ಹಸ್ತದಿಂದ ಶಾಲಾ ಸಂಚಿಕೆ ಕೂಡ ಬಿಡುಗಡೆಗೊಳ್ಳಲಿದೆ. ನಾಳೆ ದಿನಾಂಕ 31ರಂದು ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಬಳಿಕ ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದಂತಹ ಶ್ರೀ ಹರೀಶ್ ಟಿ ಉಚ್ಚಿಲ್ ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸದರಿ ಸಭೆಯಲ್ಲಿ ಜನಾಬ್ ಯುಟಿ ಖಾದರ್ ಇವರಿಂದ ಶಾಲಾ ಸಂಚಿಕೆ ಬಿಡುಗಡೆಗೊಳ್ಳಲಿದೆ. ಗಾಢ ಅಂಧಕಾರದಲ್ಲಿ ಮುಳುಗಿದ್ದ ಕೊಠಡಿಯಲ್ಲಿ ಹಣತೆಯನ್ನು ಹಚ್ಚಿದಾಗ ಜ್ಯೋತಿ ಹೇಗೆ ಬೆಳಗುವುದೋ ಹಾಗೆಯೇ ಜೀವನದಲ್ಲಿ ಅಜ್ಞಾನವೆಂಬ ಅಂಧಕಾರವನ್ನು ದೂರಗೊಳಿಸಿ ಜ್ಞಾನ ಎಂಬ ಜ್ಯೋತಿಯನ್ನು ಬೆಳಗಿಸುವ ತತ್ವವೇ ದೀಪ, ದಿವ್ಯತೆ, ಪರಿಶುದ್ಧತೆ. ಇಂತಹ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಶ್ರೀ ಬಾಲಕಾರಣವರು, ಆಡಳಿತ ಮುಕ್ತೇಶ್ವರರು, ಅಡ್ಕ, ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ದೀಪಂ ಜ್ಯೋತಿ ಪರಂ ಜ್ಯೋತಿ, ದೀಪಂ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪಂ ಜ್ಯೋತಿ ನಮೋಸ್ತುತೇ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮಜ್ಯೋತಿ ನಮೋಸ್ತುತೇ, ಆತ್ಮಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮಜ್ಯೋತಿ ನಮೋಸ್ತುತೇ, ಬ್ರಹ್ಮಜ್ಯೋತಿ ಪ್ರದೀಪ್ತಾಯ, ಗುರುಜ್ಯೋತಿ ನಮೋಸ್ತುತೇ, ಗುರುಜ್ಯೋತಿ ನಮೋಸ್ತುತೇ. School started. School attention.
March past. By the left, quick march.
facilities. ದೀಪ ಬೆಳಗಿಸಿದ ಉದ್ಘಾಟಕರು. ಈ ಮೈದಾನದಲ್ಲಿ ತುಂಬ ಆಟ ಆಡಿದ್ದೇವೆ ನಾವು. ಈ ಮೈದಾನ ಕಣದಲ್ಲೂ ಕಣಕ್ಕೂ ಒಂದು ನನ್ನ ಪರಿಚಯ ಇದೆ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ತುಂಬ ಆಟ ಈ ಮೈದಾನದಲ್ಲಿ ನಾನು ಆಡಿದ್ದೇನೆ. ನಮ್ಮ ಮನೆ ಮೈದಾನ ಪಕ್ಕದಲ್ಲೇ ಇದೆ. ಅಲ್ಲಿ ಒಂದು ಓಡಿನ ಮನೆ ಕಾಣ್ತಾ ಇದೆ, ಅದು ನಮ್ಮ ಮನೆ ಆಗಿತ್ತು. ಬೆಳಗ್ಗೆ ಎದ್ದರೆ ಮೈದಾನ, ಸಂಜೆವರೆಗೆ ಮೈದಾನ. ಹಾಗೆ ಈ ಮೈದಾನದಲ್ಲಿ ತುಂಬ ಹೊತ್ತು ನಾನು ಕಳೆದಿದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ ಮೈದಾನ ನೋಡುವವರಿಗೆ. ನಾವು ಆಗ ಆಟ ಆಡ್ತಿದ್ದೆವು. ಆಗ ನಮಗೆ ಕೋಚಿಂಗ್ ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ. ಒಂದು ವೇಳೆ ಆ ಸಮಯದಲ್ಲಿ ನಮಗೆ ಕೋಚಿಂಗ್ ಏನಾದರೂ ಇದ್ದಿದ್ದರೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂಥ ಒಂದು ಸಾಧ್ಯತೆ ಇತ್ತು. ಈ ವರ್ಷ ಫುಟ್ಬಾಲ್ನಲ್ಲಿ ನಮ್ಮ ಹೆಣ್ಣುಮಕ್ಕಳು ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ. ಬಹಳ ಸಂತೋಷ. ಈ ಮಣ್ಣಿನಲ್ಲಿ ಒಳ್ಳೆಯ ಒಂದು ಆಟಗಾರರನ್ನು ರೂಪಿಸುವಂಥ ಒಂದು ಶಕ್ತಿ ಇದೆ. ಒಳ್ಳೆಯ ಕೋಚಿಂಗ್ ಬಗ್ಗೆ ಸಿಗಬೇಕು. ಹಾಗೆ ಈ ಶಾಲೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳಿಗೂ ಆ ಭಗವತಿ ಅಮ್ಮ ಉತ್ತರ ಅಭಿವೃದ್ಧಿ ಕೊಟ್ಟು ಚೆನ್ನಾಗಿ ಅವರು ಮುಂದಕ್ಕೆ ಒಳ್ಳೆ ಪದದಲ್ಲಿ ಅಲಂಕರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನು ಭಾಷಣ ಅಂತ ನಾನು ಬರೆದುಕೊಂಡದ್ದು ಬಂದಿಲ್ಲ. ಸಡನ್ನಾಗಿ ಹೇಳುವಾಗಲಿ ಅಂತ ಹಾರೈಸಿ ನನ್ನ ಈ 2 ಮಾತುಗಳನ್ನು ಮುಗಿಸಿದೆ. ಇದೀಗ ಧ್ವಜಾರೋಹಣಗೈದಂತಹ ಶ್ರೀಯುತ ರಾಮಚಂದ್ರ ಹುಚ್ಚಿಲ್ರವರು ತಮ್ಮ ಶುಭ ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ವಾರ್ಷಿಕೋತ್ಸವದ ಉದ್ಘಾಟನೆಯನ್ನು ನಾವು ಮಾಡಿರುತ್ತೇವೆ. ಆ ಧ್ವಜಾರೋಹಣ ಮಾಡುವಂತಹ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಶಾಲಾ ಆಡಳಿತ ಮಂಡಳಿಗೆ ಮೊದಲಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಯಾವುದೇ ಉದ್ಘಾಟನಾ ಸಮಾರಂಭ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮೂಡಿ ಬಂದದ್ದು. ಯಾವುದೇ ನಾವು ತಿಳಿದಂತೆ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಒಂದು ನಮ್ಮ ಉತ್ಸವ ನಡೆಯುವಾಗ ಅಲ್ಲಿ ಧ್ವಜಾರೋಹಣ ನಡೀತದೆ. ಧ್ವಜಾರೋಹಣ ಎಂಬ ಅರ್ಥದಲ್ಲಿ ಹೇಳೋದಾದರೆ ಅದು ಕೊಡಿ ಅಂತ ನಾವು ಹೇಳ್ತೇವೆ. ಕೊಡಿನಲ್ಲೂ ಕೊಡಿ, ನಾವು ಕೊಡಿ ಅಂತ ಹೇಳ್ತೇವೆ. ಅದೇ ನಮ್ಮ ಸಂಸ್ಕೃತಿಯಲ್ಲಿ ಬಂದದಂತೂ ಅಂತಹ ವಿಷಯ. ಅದು ಯಾವುದೇ ಸಮಾರಂಭದ ಪ್ರಾರಂಭ. ಆ ಧ್ವಜವನ್ನು ನೋಡುತ್ತಲೇ ಸುತ್ತಮುತ್ತಲೆಲ್ಲರಿಗೂ ಅದರ ಪರಿಚಯ. ಈ ಪರಿಸರದಲ್ಲಿ ಏನೋ ಸಮಾರಂಭ ನಡೆಯುತ್ತದೆ ಅಂತ ಸಾಂಕೇತಿಕ ಕಲ್ಪನೆ ಜನರಲ್ಲಿ ಮೂಡುತ್ತದೆ. ಅದೇ ಅದರ ಉದ್ದೇಶ. ಅದೇ ರೀತಿ ಶಾಲಾ ವಾರ್ಷಿಕೋತ್ಸವದ ಧ್ವಜಾರೋಹಣವನ್ನು ನಾವು ಮಾಡಿರ್ತೇವೆ. ಇನ್ನು 1-2 ದಿವಸ ಈ ಪರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಶುಭವನ್ನು ಕೋರುತ್ತಾ ಶಾಲಾ ಮಕ್ಕಳಿಗೆ ತಾಯಿ ಭಗವತಿಯು ಆಯುರ ಆರೋಗ್ಯ ಐಶ್ವರ್ಯ ಅಷ್ಟಸಿದ್ಧಿಯನ್ನು ಕರುಣಿಸಿ ತಾವು ತಂದೆ ತಾಯಿಯವರಿಗೆ ತಂದೆ ತಾಯಿಯವರ ಕೀರ್ತಿಯನ್ನು ಬೆಳೆಸುತ್ತಾ ನಾಡಿನ ಪ್ರಜ್ಞಾವಂತ ಹಾಗೂ ಹೆಮ್ಮೆಯ ಮಕ್ಕಳಾಗಿ ಊರ ಹಾಗೂ ನಮ್ಮ ರಾಷ್ಟ್ರದ ಹೆಮ್ಮೆಯನ್ನು ವಿಶ್ವಮಟ್ಟಕ್ಕೆ ಸಾರುವಂತೆ ಆಗಲಿ ಎಂದು ಬಯಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇದೀಗ ನವೀನ್ ಬೆಲ್ಚಪಾಡರು ಅಡಕ ಇವರು ತಮ್ಮ ಶುಭ ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿರುವಂತಹ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ರಾಮಚಂದ್ರ ಉಚ್ಚಿಲವರೇ ಹಾಗೂ ಅಡಕ ಶ್ರೀ ಭಗವತಿ ಕ್ಷೇತ್ರದ ಎಲ್ಲ ನನ್ನ ಗುರುಗಳಾದಂಥ ಎಲ್ಲ ಅಚ್ಚಮಾರುಗಳೇ ಹಾಗೂ ಈ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರೇ ಹಾಗೂ
ಶಿಕ್ಷಕ ವೃಂದದವರೇ, ಒಂದು ಕಾರ್ಯಕ್ರಮ ನಮಗೆ ಭಾರಿ ಸಂತೋಷವಾಯಿತು. ಯಾಕಂದರೆ ಎಲ್ಲ ಅಚ್ಚಮಾರರ ಸಮ್ಮುಖದಲ್ಲಿ ಹಾಗೂ ಈ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದದವರು ಹಾಗೂ ಈ ಎಲ್ಲ ವಿದ್ಯಾರ್ಥಿನಿಯರ ಸಮ್ಮುಖದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಮೊದಲಾಗಿ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಅಂದರೆ ನಾವು ಚಿಕ್ಕದಿರುವಾಗ ಇಂಥ ಒಂದು 3-4 ದಿವಸದ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ, ಕೇವಲ ಒಂದೇ ದಿವಸದ ಕಾರ್ಯಕ್ರಮ ಆಗ್ತಾ ಇತ್ತು. ಇವತ್ತಿನ ದಿವಸ ಮೊನ್ನೆಯೂ ಇವತ್ತು ನಾಳೆಯೂ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಈವಾಗಲೇ ಬಾಲಕಾರ್ನವರು ಹೇಳಿದರು, ಇದರ ಈ ಆಟದ ಮೈದಾನದ ಪ್ರತಿಯೊಂದು ಕಣದಲ್ಲಿಯೂ ನಾನು ಓಡಿ ಬೆಳೆದವ ಅಂತೇಳಿ. ನಿಜಕ್ಕೂ ಇದು ಸಹಮತದ ವಿಷಯ. ಯಾಕಂತ ಹೇಳಿದ್ರೆ ನಾವು ಸಹ ಈ ಹಳೆ ವಿದ್ಯಾರ್ಥಿ ಶಾಲೆಯನ್ನು, ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯನ್ನು ನಾವು ಇಲ್ಲಿಯೇ ಪೂರೈಸಿದವರು, ಇಲ್ಲಿ ಆಟ ಆಡ್ತಾ ಇದ್ದವರು ಹಾಗೂ ವಿದ್ಯಾಭ್ಯಾಸಗಳಿದ್ದವರು. ಆದರೆ ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮೊದಲು ನಡೀತಾ ಇರಲಿಲ್ಲ. ಇವತ್ತಿನ ದಿವಸ ನೋಡುವಾಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿದಿರುವುದು ನಮಗೆ ನಿಜಕ್ಕೂ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿಯಾಗಲಿ, ಅಧ್ಯಾಪಕ ವೃಂದದವರಾಗಲಿ ಇದಕ್ಕೆ ಪಟ್ಟಂತ ಶ್ರಮ ನಿಜಕ್ಕೂ ಶ್ಲಾಘನೀಯ. ನಮ್ಮ ಈ ಶಾಲೆಯ ಹೆಸರು ಮೊನ್ನೆ ತಾನೇ ನಾವು ನೋಡಿದ್ದೇವೆ ಪೇಪರ್ನಲ್ಲಿ, ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿದ್ದು, ಹಾಗೆ ಇನ್ನು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮಕ್ಕಳು ಬೆಳೆಯುವಂತಾಗಲಿ, ಒಳ್ಳೆಯ ಶಾಲೆಗೆ ಈ ಹೆಸರನ್ನು ಗಳಿಸುವಂತಹ ಆ ಶಕ್ತಿಯನ್ನು ವಿದ್ಯಾಮಾತೆ ಸರಸ್ವತಿ, ಶ್ರೀ ಭಗವತಿಗಳು, ಶ್ರೀ ಸೋಮನಾಥ ದೇವರು, ಮಹಾವಿಷ್ಣು ಅನುಗ್ರಹಿಸಲಿ, ಆಶೀರ್ವದಿಸಲಿ ಅಂತ ಬೇಡ್ತಾ ನನಗೆ 2 ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆದಿ ಮತ್ತು ಅಂತ್ಯ ಎನ್ನುವುದು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಇದೀಗ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ನಮ್ಮ ವಿದ್ಯಾಸಂಸ್ಥೆಯ ಸಹ ಶಿಕ್ಷಕಿ ಶ್ರೀಮತಿ ರಮ್ಯಾರವರಿಂದ. ಇಂದಿನ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯವನ್ನು ನೆರವೇರಿಸಿರುವ ಶ್ರೀ ರಾಮಚಂದ್ರ ಉಚ್ಚಿ ಅಧ್ಯಕ್ಷರು, ಶಿವಶಕ್ತಿ ನಗರ ವೆಲ್ಫೇರ್ ಸೊಸೈಟಿ, ಸೋಮೇಶ್ವರ ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಶ್ರೀ ಬಾಲಕಾರ್ಣವರು, ಆಡಳಿತ ಮುಖ್ಯಸ್ಥರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪೂರಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವ ನವೀನ್ ಬೇಚಪಾಡರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಬಾಬಾ ಬೆಂಚಪಾಡರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ರಘು ಬೆಳ್ಚಪಾಡರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ರವೀಂದ್ರನಾಥ ಅಚ್ಚಮಾರರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ರವಿ ಕಾರಣವರು, ಅಚ್ಚಮಾರರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ರಾಜಕಾರಣವರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿ ಉಪಸ್ಥಿತರಿರುವ ಸುಂದರ ಬೆಳ್ಚಪಾಡರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಪೂರಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ರವೀಂದ್ರ ಬೆಳ್ಚಪಾಡರು, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ವಸಂತ ಪೂಜಾರಿ, ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.
ಮೂರೂರ ಬೋವಿ ಮಹಾಸಭಾದ ಅಧ್ಯಕ್ಷರಾದ ಹರೀಶ್ ಕೆ ಉಚಿಲ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಲ್ಲಿ ಉಪಸ್ಥಿತರಿದ್ದ ಲತೀಶ್ ಉಚಿಲ್ ಕೋಶಾಧಿಕಾರಿ ಮೂರೂರ ಬೋವಿ ಮಹಾಸಭಾ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೂರೂರ ಬೋವಿ ಮಹಾಸಭಾದ ಆಡಳಿತ ಮಂಡಳಿಯ ಸದಸ್ಯರಾದ ರತನ್ ಉಚಿಲ್ ಹಾಗೂ ಚಿದಾನಂದ್ ಉಚಿಲ್ ಇವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪ್ರತಿ ಹೆಜ್ಜೆಯಲ್ಲಿಯೂ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ರೋಹಿತಾಶ್ವ ಸರ್ ಇವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗಕ್ಕೂ ಪೋಷಕರಿಗೂ ಅದೇ ರೀತಿ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ವಂದಿಸುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ವಂದನೆಗಳು. ನಿನ್ನೆ ತಾನೇ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಅನಾರೋಗ್ಯ ನಿಮಿತ್ತ ಸ್ವರ್ಗಸ್ಥನಾಗಿದ್ದಾನೆ. ಅವನ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ, ಅವನ ಮನೆಯವರಿಗೆ ಆ ದುಃಖವನ್ನು ಭರಿಸುವಂಥ ಪಕ್ಷದ ಮೌನ ಪ್ರಾರ್ಥನೆಯನ್ನು ಇವತ್ತು ನಾವು ನೆರವೇರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ನಮಗೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ಕೊಡಲಿ. ಅವನ ಮನೆಯವರಿಗೆ ಕೂಡ ಆ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಟ್ಟು ನಮ್ಮನ್ನ ಶಾಲೆಯನ್ನ ಬೆಳಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ